ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಅಂತ. ಇದು ದೂರ ಟ್ರಾವೆಲಿಂಗ್ ಹೊಡೆದು ಚಿತ್ರದುರ್ಗಕ್ಕೆ ಟ್ರಾವೆಲಿಂಗ್ ಹೊಡೆದು ಚಿತ್ರದುರ್ಗ ಕೋಟೆ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡುದು. ಬನ್ನಿ, ನಿಮಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ರೀತಿಯಲ್ಲಿ ಹೇಳಿ. ಮತ್ತೊಂದು ಹೇಳ್ಬೇಕು, ಒಂದು ಲೈಕ್ ಮತ್ತೊಂದು ಸಬ್ಸ್ಕ್ರೈಬ್ ಮಾಡಿ, ಆಗ ನನಗೆ ಸಪೋರ್ಟ್ ಆಗ್ತದೆ. ಬನ್ನಿ, ಸೀದಾ ಚಿತ್ರದುರ್ಗ ಕೋಟೆಗೆ ಹೋಗುವ, ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡುವ. ಬನ್ನಿ. ಕರ್ನಾಟಕದಲ್ಲಿರೋ ಚಿತ್ರದುರ್ಗ ಯಾವಾಗ ಎಸ್ಟಾಬ್ಲಿಷ್ ಆಯಿತು? 1465ರಲ್ಲಿ ಎಸ್ಟಾಬ್ಲಿಷ್ ಆಯಿತು. ಈ ಚಿತ್ರದುರ್ಗದಲ್ಲಿ ಇರುವುದು ಚಿತ್ರದುರ್ಗ ಕೋಟೆ. ಇದರ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಹೇಳಿಕೆ ಉಂಟು. ನಾನು ಸ್ವಲ್ಪ ನಿಮಗೆ ಶೇರ್ ಮಾಡ್ತೇನೆ, ಸ್ವಲ್ಪ ಇನ್ಫಾರ್ಮೇಶನ್ ಶೇರ್ ಮಾಡ್ತೇನೆ. ಇದು ಯಾವಾಗ ಕಟ್ಟಲಾಯಿತು? ಚಿತ್ರದುರ್ಗ ಕೋಟೆ 13-16ನೇ ಸೆಂಚುರಿಯಲ್ಲಿ ಕಟ್ಟಲಾಗಿದೆ ಈ ಕೋಟೆಯನ್ನು, ಚಿತ್ರದುರ್ಗ ಕೋಟೆಯನ್ನು. ಚಿತ್ರದುರ್ಗ ಕೋಟೆ ಯಾರು ನಿರ್ಮಾಣ ಮಾಡಿದರು? ಚಾಲುಕ್ಯರು ನಿರ್ಮಾಣ ಮಾಡಿದರು. ಯಾವ ಮೆಟೀರಿಯಲ್ ಇಂದ ನಿರ್ಮಾಣ ಮಾಡಿದರು? ಇದು ಫುಲ್ ಗ್ರಾನೈಟ್ ಅಲ್ಲಿ ಇರುವುದು, ಗ್ರಾನೈಟ್ ಸ್ಟೋನ್ ಅಲ್ಲಿ ಇರುವುದು ಈ ಕೋಟೆ, ಚಿತ್ರದುರ್ಗ ಕೋಟೆ. ನಾನು ಇಷ್ಟರ ಹೇಳುದಲ್ಲ, ಜಸ್ಟ್ ಇನ್ಫಾರ್ಮೇಶನ್ ಮಾತ್ರ ನಿಮ್ಗೆ ಶೇರ್ ಮಾಡಿಕೊಡುದು. ಬನ್ನಿ. ಚಿತ್ರದುರ್ಗ ಕೋಟೆಯಲ್ಲಿರೋ ಬೆಟ್ಟಗಳು ಎಷ್ಟು ಎತ್ತರದಲ್ಲಿಂಟು? 976 ಮೀಟರ್ ಎತ್ತರದಲ್ಲಿಂಟು. ಟೋಟಲ್ ಎಷ್ಟು ಎಕರೆಯಲ್ಲಿ ಉಂಟು ಕೋಟೆ? 1500 ಎಕರೆಯಲ್ಲಿ ಉಂಟು ಈ ಕೋಟೆ. ಇದು ಎಷ್ಟು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಗಂಟೆಗೆ ಕೋಟೆ ಓಪನ್? ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಉಂಟು. ಇದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಟಿಕೆಟ್ ಪ್ರೈಸ್ ಎಷ್ಟು? ಒಬ್ಬನಿಗೆ 25 ರೂಪಾಯಿ. ಯಾವ ಸೀಸನ್ಗೆ ಹೋದ್ರೆ ಒಳ್ಳೇದು, ಯಾವ ತಿಂಗಳಲ್ಲಿ ಹೋದ್ರೆ ಒಳ್ಳೇದು? ಅಕ್ಟೋಬರ್ ಇಂದ ಮಾರ್ಚ್ ವರೆಗೆ ಹೋದ್ರೆ ಒಳ್ಳೇದು. ಆ ಟೈಮಲ್ಲಿ ಒಳ್ಳೆ ನೇಚರ್ ಎಲ್ಲ ಹಸಿರು ಹಸಿರಾಗಿ ಒಳ್ಳೆ ರೀತಿಯಲ್ಲಿ ಇರ್ತದೆ, ತಂಪಾಗಿರ್ತದೆ. ಇದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರೋ ಹಾಗೆ ನಿಮಗೆ ಎಕ್ಸ್ಪ್ಲೋರ್ ಮಾಡೋದಷ್ಟೇ. ಚಿತ್ರದುರ್ಗ ಕೋಟೆಗೆ ಬೆಂಗಳೂರಿನಿಂದ 200 ಕಿಲೋಮೀಟರ್ ಉಂಟು. ಚಿತ್ರದುರ್ಗದಿಂದ ಕಾಲಿ 2 ಕಿಲೋಮೀಟರ್ ಇರುವುದು. ನಿಮಗೆ ಓದೋರಿದ್ರೆ ನಿಮ್ಮ ಅನುಭವ ಎಲ್ಲ ಕಮೆಂಟ್ ರೀತಿಯಲ್ಲಿ ಹೇಳಿ. ನಿಮಗೆ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಕ ನಿಮಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಬಾಯ್ ಬಾಯ್ ಹೇಳ್ತಾ ನಾಳೆ ನೋಡು ಗಾಯ್ಸ್. ಬಾಯ್ ಬಾಯ್.